ಬಂಟ್ವಾಳದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ಲಸಿಕೆ ವಿತರಣೆಗೆ ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷ ಸದಾಶಿವ ಬಂಗೇರ ಅವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಕೋವಿಡ್ ನಿಯಂತ್ರಣಕ್ಕಾಗಿ ಸರ್ಕಾರ ಸಾಕಷ್ಟು ಶ್ರಮ ವಹಿಸುತ್ತಿದೆ. ಲಸಿಕೆಯ ಬಗ್ಗೆ ಇರುವ ಸಂಶಯಗಳನ್ನು ಜನರು ದೂರೀಕರಿಸಿ ಕಡ್ಡಾಯವಾಗಿ ಲಸಿಕೆ ಪಡೆಯುವ ಮೂಲಕ ಕೋವಿಡ್ ನಿಯಂತ್ರಣಕ್ಕೆ ಸಹಕರಿಸಬೇಕು ಎಂದು ಹೇಳಿದರು. ಸರ್ಕಾರ ಬಹಳಷ್ಟು ಶ್ರಮ ವಹಿಸಿಕೊಂಡು ಇವತ್ತು ಕೋವಿಡ್ ಲಸಿಕೆಯನ್ನು ವಿತರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಲಸಿಕೆಯನ್ನೀಗ ಒಂದು ರೀತಿಯಲ್ಲಿ ಲಸಿಕೆಗೆ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಉಂಟು. ಅದು ತಗೊಂಡ್ರೆ ಆ ರೀತಿ ಈ ರೀತಿ ಅಂತ. ಆದರೆ ಒಂದು ಸರ್ಕಾರ ಒಂದು ಮಾರ್ಗದರ್ಶನ ಸೂಚನೆ ಮಾಡುವಾಗ ಅದನ್ನು ನಾವು ಪಡೆದುಕೊಳ್ಳಬೇಕಾಗ್ತದೆ. ಯಾಕಂದರೆ ಅದು ಉಂಟಾ ಇಲ್ವಾ ಅಂತ ಬೇರೆ ವಿಚಾರ. ಆದರೆ ಈಗ ಪೋಲಿಯೋಗೆ ಲಸಿಕೆ ಉಂಟು, ಅದೇ ರೀತಿ ಬೇರೆ ಬೇರೆ ಲಸಿಕೆ ಉಂಟು. ಅದೇ ರೀತಿ ಕೋವಿಡ್ಗೆ ಕೂಡ ಒಂದು ರೋಗ ನಿರೋಧಕ ಶಕ್ತಿ ಉತ್ಪಾದಿಸುವಂಥ ಲಸಿಕೆಯನ್ನು ಕೊಟ್ಟಿದ್ದಾರೆ. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅಶ್ವಿನಿ ಅವರು ಮಾತನಾಡಿ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಲಸಿಕೆ ಬಂದಿದ್ದು ಎಲ್ಲರೂ ಕೂಡ ಲಸಿಕೆಯನ್ನ ಪಡೆದು ಈ ಬಗ್ಗೆ ಸಮಾಜದ ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು. ಈ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. ಆದ್ದರಿಂದ ಎಲ್ಲರೂ ಭಯ ಬಿಟ್ಟು ಲಸಿಕೆ ಹಾಕಿಸಿಕೊಳ್ಳುವಂತೆ ತಿಳಿಸಿದರು. ಹಾಗಾಗಿ ಇದರಿಂದ ಯಾವುದೇ ಅಡ್ಡ ಪರಿಣಾಮ ಕೂಡ ಇಲ್ಲ. ಎಷ್ಟೋ ಜನ ತಗೊಂಡಿದ್ದಾರೆ, ಇನ್ಕ್ಲೂಡಿಂಗ್ DHO ಕೂಡ ಈ ವ್ಯಾಕ್ಸಿನ್ ಅನ್ನು ತಗೊಂಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದ ಒಂದು ಅಡ್ಡ ಪರಿಣಾಮ ಇದುವರೆಗೂ ಕಂಡು ಬಂದಿಲ್ಲ. ಸ್ವಲ್ಪ ನೋವಾಗಲಿ ಜ್ವರ ಬಂದಾಗ ಆಗೋದು ಅದು ಸಾಮಾನ್ಯ. ಯಾಕಂದರೆ ನಮ್ಮ ದೇಹದಲ್ಲಿ ಒಂದು ಆ್ಯಂಟಿಬಾಡಿ ಬಂದಾಗ ಆ್ಯಂಟಿಜೆನ್ ಉತ್ಪತ್ತಿ ಆಗುವಾಗ ಸ್ವಲ್ಪ ಬಾಡಿ ಇಮ್ಯೂನ್ ರೆಸ್ಪಾನ್ಸ್ ಆಗೋದು ಅದು ಸಹಜ. ಹಾಗಾಗಿ ಸ್ವಲ್ಪ ಜ್ವರ ಬಂದಾಗ ಆಗಬಹುದು, ಆಗಲೇಬೇಕಂತೇನಿಲ್ಲ. ಸ್ವಲ್ಪ ಆಗುತ್ತೆ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗೋದಿಲ್ಲ. ಸೊ ಅದಕ್ಕೇನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಭಯ ಬಿಟ್ಟು ಎಕ್ಸೆಪ್ಟ್ ಎದೆ ಹಾಲು ಕೊಡುತ್ತಿರುವಂತಹ ತಾಯಿ ಹಾಗೂ ಗರ್ಭಿಣಿ ಇವರನ್ನು ಬಿಟ್ಟು ಮತ್ತೆಲ್ಲರೂ ಕೂಡ ವ್ಯಾಕ್ಸಿನನ್ನು ಯಾವುದೇ. ಆರೋಗ್ಯ ಸಹಾಯಕಿ ಚಂದ್ರಪ್ರಭಾ ಅವರು ಲಸಿಕೆ ಹಾಕಿಸಿಕೊಂಡಿರುವ ಬಗ್ಗೆ ತನ್ನ ಅನುಭವ ಹಂಚಿಕೊಂಡ್ರು. ಶಕ್ತಿ ಬರ್ತದೆ, ಅದು ಒಳಗೆ ನಮ್ಮ ಬಾಡಿ ಒಳಗೆ ಅದು ಫೈಟ್ ಮಾಡ್ತದೆ. ಫೈಟ್ ಮಾಡುವಾಗ ಆ ಎಫೆಕ್ಟ್ ಜ್ವರದ ಮುಖಾಂತರ ಸ್ವಲ್ಪ ಲೈಟ್ ಜ್ವರ ಬಂದಾಗ ಆಗ್ತದೆ ಅಷ್ಟೇ. ಕೆಲವರಿಗೆ ಅದು ಕೂಡ ಬರೋದಿಲ್ಲ. ಒಳ್ಳೆ ಇಮ್ಯುನಿಟಿ ಪವರ್ ಇದ್ದವರಿಗೆ ಅದು ಕೂಡ ಬರೋದಿಲ್ಲ. ಹಾಗಾಗಿ ಎಲ್ಲರೂ ತಗೊಳ್ಬೋದು, ಯಾವ ಭಯವೂ ಕೂಡ ಇಲ್ಲ. ನಾನೀಗ ತಗೊಂಡಿದ್ದೇನೆ, ನನಗೆ ಸ್ವಲ್ಪ ಒಳ ಜ್ವರದಾಗೆ ಅದು ಸಹ ಒಂದು ಸಂಜೆ ಹೊತ್ತಾಗ ಸ್ವಲ್ಪ ಒಳ ಜ್ವರದಾಗಿ ಬಂತು, ಮತ್ತೆ ಬರಲಿಲ್ಲ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸಾಕು, ಟ್ಯಾಬ್ಲೆಟ್ ಕೂಡ ಬೇಡ. ಆರೋಗ್ಯ ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಿಗೆ ಈ ಸಂದರ್ಭ ಲಸಿಕೆ ಹಾಕಲಾಯಿತು. ಸಂದೀಪ್, ವಿ4 ನ್ಯೂಸ್, ಬಂಟ್ವಾಳ.